ಇಂದಿರೇಶಮು ಕೊಂದನಾರೇಸು ಈ ವಾಯು ಹರಿಸುವುದೆಂದು ಬದಲಿಸುವಂತ ಬಾರೇಸು ಮಂದರಾದರ ಸುಂದರಾದರ ನಂದ ಗಂಧಮುನೇನ ಭರ ಸುರೇಂದ್ರರಾದರ ಸಿಂಧು ಸೇನೆಯನ್ನು ಇಂದಿರೇಶಮು ಕೊಂದನಾರೇಸು. ನಮ್ಮೆಲ್ಲರಿಗೂ ಉಸಿರಾಗಿದ್ದಂತಹ ವಾಯುಜಾತ ಆಧಾರ ಸ್ತಂಭವಾಗಿದ್ದವು. ಈಗ ಆಧಾರವನ್ನೇ ಕಳೆದುಕೊಂಡು ಈ ಸ್ಥಿತಿಯಲ್ಲಿ ಬಿದ್ದಿದ್ದಾನೆ ಎಂದ ಬಳಿಕ ಇವನ ಅಳಿವಾದ ಬಳಿಕ ನಮಗೆ ಬೇಕೇ ಬದುಕು. ಏನು ಸ್ವಾಮಿ ಇದೆಲ್ಲ? ಇವನೊಳಗೆ ಉಸಿರು ಪಸರಿಸುವಂದದಿ ಮಾಡು ಅಂತ ನಿನ್ನ ಹೇಳಿ. ನಿನ್ನ ಬೇಡಿಕೆಗೆ ನಾನು ಅಸ್ತು ಅಂತ ಒಪ್ಪಿಕೊಳ್ಳುವ. ಅವ ಪ್ರಶ್ನೆ ಕೇಳಿದಾಗ ಅವನಿಗೆ ನಾನು ಉತ್ತರ ಕೊಡುವುದಿಲ್ಲ. ಒಂದು ಮಾತು ಹೇಳಿದ, ಕಪಟ ನಾಟಕ ರಂಗ ಕುಪಿತವೇನು ನಿನ್ನಂಗ, ನಿಪುಣ ನೀನು. ಗೊತ್ತುಂಟವನಿಗೆ ನಾನೆಷ್ಟು ನಿಪುಣ ಅಂತ. ಭೀಮನ ನೋಡಬೇಕಲ್ಲ ನಾನು ಭೀಮನನ್ನು. ಮಾತಾಡಿಸಿ ಬಜ್ಜ ಊಟ ಬೇಕೋ ನಿನಗೆ? ನಿನ್ನ ಬಜ್ಜಿ ಇಳಿಸಿದ್ದೇನೆ. ತಿಂಗಳಿಂದ ದ್ರೌಪದಿಯನ್ನು ಬಾ ಕುಳಿತುಕೋ ಎನ್ನುವ ಹಾಗೆ ತೊಡೆಯನ್ನು ತಟ್ಟಿದೆಯೋ ಅಂತಹ ತೊಡೆಗಳನ್ನೇ ಯಾವ ಕೈಗಳಿಂದ ಕರೆದೆಯೋ ಅಂತಹ ಕೈಗಳನ್ನೇ ನಿನ್ನ ಸುಟ್ಟ ತಲೆಗೆ ಕಿರೀಟ ಮೇಲೆ ಕೇಳು. ನಿನ್ನ ಪರಂಪರೆ ಅಪಚಾರ ಮಾಡಬೇಡ. ಅದು ಪರಂಪರೆಯಿಂದ ಬಂದಂತಹ ಮುಸ್ಲಿನ ಕಿರೀಟ ತುಳಿದು ಚಂದವೇನೇ? ನೀನು ಮಾಡುವ ಕೆಲಸ ಚಂದವೇ. ಅವ ಮಾಡಿದ್ದು ಸರಿ ಆಯ್ತವ. ಅವನ ನೆತ್ತಿಯ ಮೇಲೆ ಇರುವಂತಹ ಕಿರೀಟಕ್ಕೆ ಹೊಡೆಯುವುದಕ್ಕಾಗಿ ಮುಂದಾದರೆ ಚಂದ್ರವಂಶ ತಡೆದಿದ್ದಾನಲ್ಲ. ಪರಂಪರೆಯಿಂದ ಬಂದುದಕ್ಕೆ ಒದೆಯ ಕೂಡದು ಮೌಲ್ಯವನ್ನು ಕೊಡಬೇಕು ಎಂಬ ಹಾಗೆ ಕೋಪ ಆವೇಶದಿಂದ ಏನನ್ನೋ ಮಾಡುವುದಕ್ಕೆ ಹೊರಟ ಎನ್ನುವುದನ್ನೇ ಪ್ರಮಾಣೀಕರಿಸುತ್ತಾ ಅದಕ್ಕೆ ಶಿಕ್ಷೆ ಕೊಡುತ್ತೇನೆ ಅಂತ ಹೊರಡುವುದಕ್ಕಾಗುವುದಿಲ್ಲ. ಅಧಿಕವಾಗಿ ಆದಂತಹ ಅವಮಾನದಿಂದ ಉಂಟಾದ ಯಾವ ಕೋಪ ಉಂಟೋ ಆ ಉದ್ರಿಕ್ತತೆಯ ಪರಿಣಾಮದಿಂದಲಾಗಿ ಅವನು ಮಾಡಿದ್ದು ಎನ್ನುವುದು ಕ್ಷಮ್ಯವಾಗ್ತದೆ ಎನ್ನುವುದೇ ನನ್ನ ಅಂಬೋಣ. ಅಲ್ಲದೆ ಭೀಮನನ್ನು ಕೊಲ್ತೇನೆ, ಧರ್ಮರಾಯನನ್ನು ಕೊಲ್ತೇನೆ, ಎಲ್ಲವರನ್ನು ಕೊಲ್ತೇನೆ ಎಂಬ ಹಾಗೆ ಎಲ್ಲರನ್ನು ಕೊಲ್ತೇನೆ. ಯಾಕೆ ಹೇಳು? ಅಪರಾಧಿಗಳಿಗೆಲ್ಲೋ ಶಿಕ್ಷೆ. ಅವ ಏನು ತಪ್ಪು ಮಾಡಿದ್ದಾನೆ ಅಂತ ಬೇಕು. ಒಂದು ಎರಡು ಹೇಳು. ಏನು ಮಾಡಿದ್ದಾನೆ? ಆತ ತಾಯಿ ದೋಷಗಳೇನುಂಟು ಅದೆಲ್ಲವನ್ನು ಮಾಡಿದ್ದಾನೆ. ಹೌದು. ವಿಷಲಡ್ಡುಕ ಪ್ರಕರಣ, ಜತುಗೇಹ ಬಂಧನ, ಒಂದಲ್ಲೂ ಅದು ಕಪಟದ್ಯೂತ ಪ್ರಹಸನ, ಒಂದೇ ದ್ರುಪದಜ ಕೇಶಾಂಬರ ಕೃಷ್ಟಿ, ಒಂದೇ ಅಲ್ವಾ? ನಿನಗೂ ನನಗೂ ಗುರುಗಳೊಬ್ಬರೇ ಅಲ್ಲ. ಹೌದು. ಏನಿಲ್ಲ ಒಂದೇ ಆಗುವುದು. ಈಗ ಅವ ಮಾಡಿದ್ದು ಒಂದೇ ಅಲ್ವಾ? ಒಂದೊಂದೇ ಅಲ್ವಾ? ಒಂದೊಂದರ ಹಾಗೆ ಸೇರಿಸಿದ್ರೆ ಎಷ್ಟಾಯಿತು? 6 ದೋಷಗಳಲ್ಲಿ ಒಂದು ಮಾಡಿದ್ರು ಆತ ತಾಯಿ ದೋಷವೇ. 6 ಮಾಡಿದ್ದಾನೆ. 6 ಮಾಡಿದ್ದಾನೆಂಬಾಗ ಶಿಕ್ಷಾರ್ಹನೇ ಹೌದಲ್ಲ. ಅಗ್ನಿಯನ್ನಿಟ್ಟು ಕೊಲ್ಲುವುದಕ್ಕೆ ನೋಡಿದ. ಅಗ್ನಿದೋ ಗರದಸ್ತೀವ ಶಸ್ತ್ರಪಾಣಿ ಧನಾಪಹ ಕ್ಷೇತ್ರ ದಾರಾಪಹೃತ್ತೇಚ ಷಡೇತ ಆತ ತಾಯಿನು 6 ದೋಷವನ್ನು ಮಾಡಿದ್ದಾನೆ. ಅವನು ಮಾಡಿದ ಕರ್ಮದ ಫಲವಾಗಿ ಭೀಷ್ಮದ್ರೋಣಾದಿಗಳಿಂದ ಎಲ್ಲರೂ ಹಿಡಿದು ಸೋತರು. ಕಡೆಗೂ ಮಣ್ಣಿಗಾಗಿ ಹೋರಾಡಿ ಮಣ್ಣಿನಲ್ಲೇ ಬಿದ್ದು ಹೋದ.
ಈಗ ಅವನಿಗೆ ಮಾಡಿದ್ದು ತಪ್ಪು ಎನ್ನುವುದಕ್ಕೆ ಇವರನ್ನು ನೀನು ಕೊಂದ್ರೆ, ಸರಿದಾರಿಯಲ್ಲಿ ಹೋದ ಇವರನ್ನು ಕೊಂದುದರ ಪರಿಣಾಮದಿಂದ ಉಂಟಾಗಬಹುದಾದ ಪಾಪ ಮಾರ್ಜನೆಗೆ ನೀನೇನು ಮಾಡ್ತೀನಿ? ಈಗ ಒಂದು ತಪ್ಪು ಮಾಡಿದ್ದಕ್ಕೆ ಒಂದು ತಿರುಗಾಟ ಆಯಿತು, ಇನ್ನು ಇನ್ನೆಲ್ಲಿ ತಿರುಗಾಡುವುದಕ್ಕೆ? ಅಲ್ಲ, ನೀನು ಅವನನ್ನು ಮುಟ್ಟಿದ ಕೂಡಲೇ ಹೇಳಲಿಲ್ಲ? ಹೌದು, ಅವತ್ತು ದನ ಬಿತ್ತಲ್ಲ, ಅವತ್ತು ನಿಮಗೆ ಮುಟ್ಟಿ ಅದನ್ನು ಎಬ್ಬಿಸಿ ಹೋದಿತ್ತಲ್ಲ ನಾನು ಹೋಗುವಾಗ ದನವೇ ಇರಲಿಲ್ಲ. ಅಸಲಿ ನೀನು ಹೇಳಿದ್ದಲ್ಲ ಒಂದು, ನಾನೊಂದು ದನ ಮುಟ್ಟಿದೆ ಅಣ್ಣ, ಅದು ಬಿದ್ದು ಸತ್ತು ಹೋಯಿತು ಅಂತ ನೀನು ಹೇಳಿದ್ದು ಹೌದಾ ಅಲ್ಲೋ ನೋಡಬೇಕು ಅಂತ. ನಾನು ಹೋಗುವ ದನ ಇರಲಿಲ್ಲ. ಹಾಗಿರುವಾಗ ಮತ್ತೆ ನಾನು ಯಾವುದನ್ನು ಮುಟ್ಟುವುದಪ್ಪ, ಏನನ್ನು ಎಬ್ಬಿಸುವುದು ಆಗ್ತದವ? ಈಗ ನಿನಗೆ ಅಲ್ಲೋ ಅನ್ನೋ ಪಶುವನ್ನು ನಾನು ಮುಟ್ಟಿದ್ದರಿಂದ ಅದು ಬಿದ್ದು ಹೋಯ್ತು, ಬಹುಶಃ ನನ್ನ ಕೈಯಿಂದ ಸತ್ತು ಹೋಯ್ತೋ ಏನೋ ಎಂಬಂತ ಮಾನಸಿಕವಾಗಿ ಅನುಮಾನ ಉಂಟಾದ್ದು ನಿನಗೆ. ಅದರ ಪರಿಹಾರ ನಾನು ಹೇಳಿದ್ದು. ನಿನ್ನಲ್ಲಿ ಉಂಟಾದಂತಹ ಅನುಮಾನವೆಂಬಂತ ದೋಷ ಪರಿಹಾರಕ್ಕೆ ನಾನು ಕಾರಣ ಹೇಳಿದ್ರೆ ನಿನಗೆ ಎಬ್ಬಿಸಬಹುದಿತ್ತು, ನಾನು ಎಬ್ಬಿಸಿದ್ರೆ ನಿನ್ನ ಅನುಮಾನ ಹೋಗ್ತದೆ. ಸತ್ಯ ಅನುಮಾನವೇ ಅಲ್ಲ, ಆ ದೋಷ ಹಾಗೆ ಉಳಿಯುವುದಿಲ್ಲ. ಅದನ್ನು ಎಬ್ಬಿಸಿದ್ದರಿಂದ ಆಗುವುದಿಲ್ಲ. ಹೋಗಲಿ ಬಿಡು. ಈಗ ಆ ಪ್ರಕರಣಕ್ಕೆ ನೀನು ಪೂರ್ಣವಾಗಿ ಪರಿಹಾರ ಮಾಡಿಕೊಂಡು ಮನೆಗೆ ಬಂದಿದ್ದಿ. ಹೌದು, ಇನ್ನೊಂದನ್ನು ಮಾಡಿ ಮತ್ತೊಂದು ಪಾಪ ಗಟ್ಟಿಕೊಂಡು ಅತ್ತಿಗೆ ಮುಖ ನೋಡುದು ಇನ್ನು 10 ವರ್ಷ ಕಳೆದು ಅಂತ ಆಗುವುದು ಬೇಡ. ಅಲ್ಲಿ ಕಾಯ್ತಾಳೆ. ಹೌದಾ? ನೀನು ತಂದ ತೀರ್ಥ ಏನಾದಿದ್ರೆ ಇವರಿಗೆ ಕೊಡು. ಅಲ್ಲಿ ತೀರ್ಥ ಉಂಟು, ಒಳ್ಳೆಯದವರೆಲ್ಲ ನಾಳೆ ಅಭಿಷೇಕ ಎಲ್ಲರಿಗೆ ಕೊಡು. ಬೇಗ ಹೋಗ್ತೇವೆ ಮನೆಗೆ. ಬರಲಿ. ನನಗೇನಾದ್ರೂ ಅಪ್ಪಣೆ ಉಂಟು? ಇಲ್ವಲ್ಲ, ವ್ಯವಸ್ಥೆ ನಾನು ಇಲ್ಲೆಲ್ಲ ಮುಗಿಸಿ ಬರ್ತೇನೆ. ಆಯ್ತು, ಆಯ್ತು, ಬೆಳಿಗ್ಗೆ ಬನ್ನಿ. ಆಯ್ತಪ್ಪ. ಯುಧಿಷ್ಠಿರ, ಕೊನೆಗೂ ಧರ್ಮಕ್ಕೆ ಜಯವಾಯಿತು. ಆರಂಭದಲ್ಲೇ ಹೇಳಿದ್ದೇನೆ, ಧರ್ಮಸ್ಥಾಪನೆಗಾಗಿಯೇ ತೊಡಗುವನು. ನಿನ್ನನ್ನೇ ಮುಂದಿರಿಸಿಕೊಂಡು ಅಷ್ಟನ್ನು ನಾನು ಮಾಡಿದ್ದೇನೆ. ಎಲ್ಲಕ್ಕೂ ಕಾರಣವಾದ್ದು ನಾನು ಎಂಬ ಭಾವ ಬೇಡ. ನಿನ್ನಲ್ಲಿರುವಂತಹ ಸದ್ಧರ್ಮ ಸನ್ನಡತೆಯೇ ಕಾರಣವಾಗಿಯೇ ಇದೆ. ಆದ್ದರಿಂದಲೇ ಅದನ್ನು ನೀನು ಪಡೆದುಕೊಂಡಿದ್ದಿ. ನಾಳೆಯ ಹಸ್ತಿನ ಅಧಿಕಾರಿಯಾಗಿದ್ದುಕೊಂಡು ರಾಮಂಗೇಣೆಯಾದ ರೀತಿಯಲ್ಲಿ ಅಧಿಕಾರವನ್ನು ನಡೆಸು. ನಿನ್ನಿಂದಲಾಗಿ ನಾಳೆಯೂ ನಿನ್ನ ಚರಿತ್ರೆಯನ್ನು ಅಲ್ಲಲ್ಲಿ ಎಲ್ಲರೂ ಹಾಡಿ ಹೊಗಳಿ ಆಡಿ ಕುಣಿಯುವ ಹಾಗಾಗಲಿ. ಹಾಗೆ ಮಾಡಿದಾಗ ನಾನೂ ಕಾಯುತ್ತೇನೆ, ಲೋಕರಕ್ಷಣೆ ಮಾಡುವ ನೀನೂ ಕಾಯ್ತಿ. ಎಲ್ಲಕ್ಕಿಂತ ಹೆಚ್ಚು ನಮ್ಮ ಹಿಂದೆ ನಿಂತು ಸೂತ್ರಹಸ್ತೆಯಾಗಿರುವ ದೇವರಿಗೂ ಆನಂದವನ್ನು ಕೊಡತಕ್ಕಂತಹ ಪ್ರಣವಾಕ್ಷರ ಪ್ರತಿಪಾದ್ಯಾದಂತಹ ದುರ್ಗೆ ಸರ್ವರಿಗೂ ಸನ್ಮಂಗಳ ಕೊಡಲಿ ಅಂತ ನಾವು ಪ್ರಾರ್ಥಿಸೋಣ. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.